ಮುಂಬಯಿಯ ಉಪನಗರ ಬಾಂಡು ಪಶ್ಚಿಮ ಬಟ್ಟಿಪಾಡದ ಶ್ರೀ ಶನೀಶ್ವರ ಮಂದಿರದ 34ನೇ ವಾರ್ಷಿಕ ಮಹಾಪೂಜೆಯು ವಿವಿಧ ಧಾರ್ಮಿಕ ಆಚರಣೆ ಶನಿಗ್ರಂಥ ಪಾರಾಯಣದೊಂದಿಗೆ ನಡೆಯಿತು. ಮಧ್ಯ ರೈಲ್ವೆಯ ಉಪನಗರ ಬಾಂಡು ಪಶ್ಚಿಮದ ಬಟ್ಟಿಪಾಡದ ಶ್ರೀ ಶನೀಶ್ವರ ಸೇವಾ ಸಮಿತಿ ಸಂಚಾಲಕತ್ವದ ಶ್ರೀ ಶನೀಶ್ವರ ಮಂದಿರ ಬಟ್ಟಿಪಾಡ ಈ ಪರಿಸರದ ಪ್ರಸಿದ್ಧ ಶನಿ ಮಂದಿರವಾಗಿದೆ. ಶ್ರೀ ಶನೀಶ್ವರ ಸೇವಾ ಸಮಿತಿ ಪ್ರಾರಂಭಗೊಂಡ ಬಗ್ಗೆ ಮತ್ತು ಮಂದಿರದ ಸ್ಥಾಪನೆಯ ಹಿನ್ನೆಲೆಯನ್ನು ಸಮಿತಿಯ ಗೌರವ ಅಧ್ಯಕ್ಷರುಗಳಾದ ಕೆ.ಎಸ್. ಹೆಗ್ಡೆ ಮತ್ತು ಆರ್.ಎಸ್. ಪುತ್ರನ್ ತಿಳಿಸಿದರು. ಈ ಮಂದಿರ 1984 ವೀರಪ್ಪ ಕುಂದರ ಅಧ್ಯಕ್ಷರ ಪ್ರಥಮ ಸ್ಥಾಪನೆಯೇ ಮತ್ತು ಸ್ಥಾಪಕರ ದಿವಂಗತ ರಾಮಸ್ವಾಮಿಗಳು ಮೇರೆ ಶ್ರವಣ ಬೆಳಗೊಳದಾರು. ಮಂದಿರದ 34ನೇ ಶನಿ ಮಹಾಪೂಜೆಯು ಶ್ರದ್ಧೆ ಭಕ್ತಿಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಬೆಳಿಗ್ಗೆ ವೇದಮೂರ್ತಿ ಗುರುಪ್ರಸಾದ್ ಭಟ್ ಇವರ ನೇತೃತ್ವದಲ್ಲಿ ವಿವಿಧ ಪೂಜಾ ವಿಧಿಗಳು ನಡೆಯಿತು. ಮಹಾಪೂಜೆಯ ವಿವರವನ್ನು ಮಂದಿರದ ಪ್ರಧಾನ ಅರ್ಚಕರಾದ ಸೀತಾರಾಮ ಕರ್ಕೇರ ನೀಡಿದರು. ಮಹಾಪೂಜೆಯ ನಿಮಿತ್ತ ಶ್ರೀ ಸತ್ಯನಾರಾಯಣ ಮಹಾಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಧ್ಯಾಹ್ನ ನಡೆದ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದರು. ಮಧ್ಯಾಹ್ನ 12ರಿಂದ ಶ್ರೀ ಶನಿಗ್ರಂಥ ಪಾರಾಯಣ ಪ್ರಾರಂಭಗೊಂಡಿತು. ಶನಿಘಟ್ಟದ ಒಟ್ಟು ಜೀವನೋಡು ಕೆಲ ವಿಚಾರಗಳು ಮತ್ತೊಬ್ಬ ಈಗಲೇ ಗೆದ್ದ ಕೇರಳ ನಮ್ಮ ದುಶ್ಮನ ಉಳ್ಳೇಡ ವಿರೋಧಿ ಉಳ್ಳೇಡ ನಂಗೆ ದಿನನಿತ್ಯ ತೊಂದರೆ ಕೊಡ್ಬೇಡ. ಎಲ್ಲ ರಾಜ್ಯಗಳು ಪುಣ್ಯವಂತೆ ಉಳ್ಳತ ದಾನ ಧರ್ಮ ಮಲ್ಕಟ್ಟದ ಏನಾದರೂ ಪಿಲಾಪತಿಗೆ ಈನ್ ಪಂಡಿಗೆ ಭಾರಿ ಸಂತೋಷವಾಣಿ. ರಾತ್ರಿ ಶ್ರೀ ಶನೀಶ್ವರನಿಗೆ ಮಹಾಪೂಜೆ ನಡೆಯಿತು. ಮಹಾಪೂಜೆಯಲ್ಲಿ ಬಾಂಡು ಪರಿಸರದ ಶನಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪ್ರಸಾದ ಸ್ವೀಕರಿಸಿ ಶ್ರೀ ಶನೀಶ್ವರನ ಕೃಪೆಗೆ ಪಾತ್ರರಾದರು. ಸಮಿತಿಯ ಅಧ್ಯಕ್ಷರಾದ ದಯಾನಂದ ಶೆಟ್ಟಿ ಮತ್ತು ಎಲ್ಲ ಪದಾಧಿಕಾರಿಗಳು, ಮಹಿಳಾ ವಿಭಾಗದ ಪದಾಧಿಕಾರಿಗಳು, ಸರ್ವ ಸದಸ್ಯರು 34ನೇ ಶ್ರೀ ಶನಿ ಮಹಾಪೂಜೆ ಯಶಸ್ವಿಯಾಗುವಲ್ಲಿ ಸಹಕರಿಸಿದರು. 34ನೇ ಮಹಾಪೂಜೆಗೆ ಸಹಕರಿಸಿದ ದಾನಿಗಳನ್ನು ಗೌರವಿಸಲಾಯಿತು. ಶ್ರೀ ಶನಿದೇವರ ಭಜನೆಯೊಂದಿಗೆ ಪ್ರಾರಂಭಗೊಂಡ ಸಮಿತಿಯು ಇದೀಗ ಭವ್ಯ ಮಂದಿರವಾಗಿ ಸ್ಥಾಪನೆಗೊಂಡಿದ್ದು, ಪದಾಧಿಕಾರಿಗಳ ಸದಸ್ಯರ ಐಕ್ಯತೆ ಮತ್ತು ಒಮ್ಮತದಿಂದ ಇದು ಸಾಧ್ಯವಾಯಿತು ಎಂದು ಸಮಿತಿಯ ಉಪಾಧ್ಯಕ್ಷ ಬಾಬು ಕುಂದರ್ ಮತ್ತು ಕೋಶಾಧಿಕಾರಿ ಸುಂದರ್ ಅಂಚನ್ ನುಡಿದರು. ಸಮಿತಿಯು ಶನೀಶ್ವರನ ಆರಾಧನೆಯೊಂದಿಗೆ ಸಾಮಾಜಿಕ ಕಾರ್ಯದಲ್ಲೂ ಮುಂಚೂಣಿಯಲ್ಲಿ ಇದೆ ಎಂದು ಕಾರ್ಯದರ್ಶಿ ಸದಾನಂದ ಅಮೀನ್ ನುಡಿದರು. ವಿಶೇಷ ಗುಣ ಪಂಡ ಒಂಜಿ ವಿದ್ಯಾರ್ಥಿ ವೇತನಗೂ ಅಂಚನೆ ಏರ್ಲ ಹುಷಾರ್ದಂತೆಡ್ಡ ಆ ಸೀಕದ ಕಲೆಗೆ ನಮ್ಮ ಒಂಜಿ ದೇವಸ್ಥಾನಡು ವರ್ಷ ಪ್ರತಿ ವರಿಲಾಗಲ ನಮ್ಮ ಆಗಲೇ ಹೆಲ್ಪ್ ಮಾಡ್ದೊಂದುಲ್ಲ ನಂಗೆ ನಮ್ಮನ ಮಂದಿರೋಡು ಆಯ್ನಾತು ನನಾತು ಈ ದೇವಸ್ಥಾನಡು ಗುರು ಹಿರಿಯರ ಮಕ್ಕಳನ್ನ ಪೂರ ಆಶೀರ್ವಾದ ಒಟ್ಟಿಗೂ ಎಂಗುಲು ಇಜ್ಜಾಡಲ ದುಮ್ಮದ ನನ್ನ ಎಲ್ಲ ಕಮಿಟಿ ಬತ್ತನಲ್ಲ ಆಕಲು ಎಡ್ಡೆ ರೀತಿ ನಡು ಪೋವಾಡು ಈ ದೇವಸ್ಥಾನ ಏನಕ್ಕೆ ಒಂಜಿ ಅಭಿವೃದ್ಧಿ ಆನಂದ ಮಂಡ ದಿವಂಗತ ವೀರಪ್ಪ ಕುಂದರ್ ಬಕ್ಕ ಗೋಪಾಲ. ಬಾಂಡು ಪರಿಸರದಲ್ಲಿ ಧಾರ್ಮಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡು ಶ್ರೀ ಶನಿದೇವರನ್ನು ಆರಾಧಿಸುತ್ತಾ ಭವ್ಯ ಮಂದಿರವನ್ನು ಸ್ಥಾಪಿಸಿ ಧಾರ್ಮಿಕ ಕಾರ್ಯದೊಂದಿಗೆ ಸಾಮಾಜಿಕ ಕಾರ್ಯನಿರತರಾಗಿ ಸರ್ವ ಪದಾಧಿಕಾರಿಗಳು ಮತ್ತು ಸದಸ್ಯರು ಹಾಗೂ ಮಹಿಳಾ ವಿಭಾಗದವರು ಪರಸ್ಪರ ಐಕ್ಯತೆಯಿಂದ ಶ್ರೀ ಶನಿದೇವರ ಆರಾಧನೆಯಲ್ಲಿ ತೊಡಗಿಕೊಂಡಿದ್ದು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ಮಾದರಿಯಾಗಿದ್ದಾರೆ. ಇನ್ನಂಜೆ ಜಯರಾಮ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್.